ನಂತರ ಮತ್ತೊಮ್ಮೆ ನಡೆಲಾ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಓಕೆ ಮೇಡಮ್, ಬಂಗುಡೆ ಮಸಾಲಾ ಫ್ರೈ ಆಯಿತು. ಈಗ ಬಂಗುಡೆ ಸಾರು, ಬಂಗುಡೆ ಮಸಾಲೆ ಮೀನಿನ ಸಾರು. ಓಕೆ, ಸ್ಟಾರ್ಟ್ ಮಾಡೋಣ. ಓಕೆ, ಮೊದಲಿಗೆ ಏನು ಕೊಡಲಿ? ಮೊದಲಿಗೆ ಒಂದು ಕಡಾಯಿ ಕೊಡಿ ಫ್ರೈ ಮಾಡಲಿಕ್ಕೆ. ಫಸ್ಟ್ ಮಸಾಲೆಯನ್ನು ಫ್ರೈ ಮಾಡುವ. ಗ್ಯಾಸ್ ಆನ್ ಮಾಡ್ಕೊಳ್ಳುವ. ಸೊ ಮೊದಲಿಗೆ ಫ್ರೈ ಮಾಡ್ಕೊಳ್ಬೇಕು. ಇದು ಎಣ್ಣೆ ಏನಾದರೂ ಹಾಕೊಳ್ಬೇಕು? ಎಣ್ಣೆ ಬೇಕು ಸ್ವಲ್ಪ. ಓಕೆ, ಒಂದು ಟೀ ಸ್ಪೂನ್ ಎಣ್ಣೆ ಹಾಕುವ. ಸೊ ನಾವು ನಮ್ಮ ಅಡುಗೆ ಮನೆಯಲ್ಲಿ ಬಳಸ್ತೇವೆ ನಡೆಲಾ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್. ಬಿಸಿಯಾಗಲಿ ಎಣ್ಣೆ ಸ್ವಲ್ಪ. ಸೊ ನೀವಿದು ಒಣಮೆಣಸು ತಗೊಂಡಿದ್ದೀರಿ. ಸೊ ಎಷ್ಟು ತಗೊಂಡಿದ್ದೀರಿ? ಮೆಣಸು ಒಂದು 4 ಮೆಣಸು ಇದು ಉದ್ದ ತಗೊಂಡಿದ್ದೇನೆ. ಓಕೆ, ಮತ್ತು ಇದು ಖಾರಕ್ಕೆ ಇದು 2 ತಗೊಂಡಿದ್ದೇನೆ. ಓಕೆ, ಗಿಡ್ಡ ಮೆಣಸು ಫ್ರೈ ಮಾಡುವ. ಕೆಲವರು ಖಾರ ಜಾಸ್ತಿ ಇಷ್ಟಪಡ್ತಾರೆ, ಆಗ ಗಿಡ್ಡ ಮೆಣಸು ಸ್ವಲ್ಪ ಜಾಸ್ತಿ ಹಾಕಿದ್ರೆ. ಹೌದು. ಮತ್ತು ಈಗ ಸೆಕೆಗೆ ಖಾರ ಜಾಸ್ತಿ ತಿನ್ಲಿಕ್ಕೆ ಆಗೋದಿಲ್ಲ. ಈಗ ಸ್ವಲ್ಪ ಧನಿಯಾ ಹಾಕುವ. ಓಕೆ, ಎಲ್ಲನೂ ಒಟ್ಟಿಗೆ ಫ್ರೈ ಮಾಡ್ಕೊ. ಎಲ್ಲ ಎಣ್ಣೆಯಲ್ಲಿ ಸ್ವಲ್ಪ ಬೆಳ್ಳುಳ್ಳಿ. ಓಕೆ, ಜೀರಿಗೆ, ಮೆಂತೆ ಸ್ವಲ್ಪ ಫ್ರೈ ಮಾಡಿ. ಕೆಲವೊಬ್ರು ಅಂದರೆ ಫಸ್ಟ್ ಮೆಣಸನ್ನು ಫ್ರೈ ಮಾಡಿಕೊಂಡು ನಂತರ ಎಲ್ಲ ಬೇರೆ ಪದಾರ್ಥ ಹಾಕಿ ಫ್ರೈ ಮಾಡ್ಕೊಳ್ತಾರೆ. ಸಾಕಂತ ಬಿಸಿ ಆಗುತ್ತೆ. ಗ್ಯಾಸ್ ಆಫ್. ಒಂದು ಪ್ಲೇಟ್ ಕೊಡಿ. ಮತ್ತು ಟೊಮೆಟೊ, ಈರುಳ್ಳಿ ಅದನ್ನು ಸಮೇತ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡಿ. ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು. ಸ್ವಲ್ಪ ಗ್ಯಾಸ್. ಸೊ ಈರುಳ್ಳಿ ಫ್ರೈ ಮಾಡ್ಕೊಳ್ತೇವೆ. ಸೊ ಟೊಮೆಟೊವನ್ನು ಕೂಡ ಫ್ರೈ ಮಾಡ್ಕೊಳ್ಬೇಕು. ಇದು ಹಸಿ ಅಲ್ಲ, ಸ್ವಲ್ಪ ಅದು ಎಣ್ಣೆಯಲ್ಲಿ ಫ್ರೈ ಆದರೆ ಒಳ್ಳೆದಾಗುತ್ತೆ. ಓಕೆ, ಸ್ವಲ್ಪ ಅದು ಹಸಿ. ನೀವಂದ್ರೆ ಗ್ರೈಂಡ್ ಮಾಡ್ಕೊಳ್ಳುವಾಗನೇ ಹಾಕ್ತಿದ್ದೀವಿ. ಕೆಲವೊಬ್ರು ಅಂದರೆ ಎಲ್ಲ ಗ್ರೈಂಡ್ ಮಾಡ್ಕೊಂಡು ಪೇಸ್ಟ್ ಎಲ್ಲ ಮಾಡಿದ್ಮೇಲೆ ಟೊಮೆಟೊ ಹಾಕಿ ಫ್ರೈ ಮಾಡ್ಕೊಂಡು ನೆಕ್ಸ್ಟ್ ಪೇಸ್ಟ್ ಹಾಕ್ತಾರೆ. ಅದೇ ರೀತಿ ಬರುತ್ತೆ. ಹೌದು. ಎಲ್ಲ ಒಂದೊಂದು ಡಿಫರೆಂಟ್ ಆಗಿ ಮಾಡಬೇಕು. ಹೌದು. ಸಾಕು. ಗ್ಯಾಸ್ ಮಾಡಿ. ಈಗ ನನಗೆ ಒಂದು ಜಾರ್ ಕೊಡಿ, ಅಂತ ಮಿಕ್ಸಿ ಜಾರ್. ಇದನ್ನ ಗ್ರೈಂಡ್ ಮಾಡಿಕೊಳ್ಳುವ. ಸ್ವಲ್ಪ ನೈಸ್ ಮಾಡಿ. ಓಕೆ, ನೀರೇನಾದರೂ ಹಾಕ್ಕೊಳ್ಬೇಕು? ನೀರು ಹಾಕಬೇಕು, ಸ್ವಲ್ಪ ಹಾಕಿ, ತುಂಬ ಹಾಕ್ಕೊಡ್ಬೇಕು. ಸಾಕು. ನೋಡಿ, ಸಾಕು. ಸರಿ, ಇಡಿಸ್ಬೋದು. ಅದರಲ್ಲಿ ಇದನ್ನು ಹಾಕಿ ಗ್ರೈಂಡ್, ಇದನ್ನು ಸಹ ಹಾಕಿ ಗ್ರೈಂಡ್ ಮಾಡುವ. ಈರುಳ್ಳಿ ಮತ್ತು ಟೊಮೆಟೊ. ಓಕೆ, ಸ್ವಲ್ಪ ನೀರು ಹಾಕಿ ಸಾಕು. ಸಾಕು. ಗ್ಯಾಸ್ ಆನ್ ಮಾಡಿ. ಓಕೆ, ಈಗ ನಾವು ಇದನ್ನು ಡೈರೆಕ್ಟಾಗಿ ಬಾಣಲೆಗೆ ಹಾಕುವ. ಓಕೆ,
ಒಗ್ಗರಣೆಯನ್ನು ಹಾಕೋದು ಬೇಡ ಇದು. ಸೊ ಇದಕ್ಕೆ ನೀವು ತೆಂಗಿನ ತುರಿ ಹಾಕೊಂಡಿಲ್ಲ? ಇಲ್ಲ, ಇದು ಮಸಾಲೆ ಸಾರು, ಮಸಾಲೆ ಮಸಾಲ ಅದಕ್ಕೆ ತೆಂಗಿನಕಾಯಿ ಬೇಕು ಅಂತಿಲ್ಲ. ಓಕೆ. ಸ್ವಲ್ಪ ನೀರು ಮೆಣಸು ಹಾಕುವ, ಕಾಯಿ ಮೆಣಸು, ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕು. ಓಕೆ. ಸೊ ಇದರದೊಂದು ಸ್ಪೆಷಲ್ ಅಂದರೆ ನೀವು ಟೊಮೆಟೊವನ್ನು ಹುರ್ಕೊಂಡು ಹಾಕಿದ್ದೀರಿ. ಹೌದು, ಮಸಾಲ ಕೂಡ ಫೈನ್ ಪೇಸ್ಟ್ ಬಂದಿದೆ. ಹೌದು, ಅದರಿಂದ ಇದು ಅರಿಶಿನ ಪುಡಿ. ಓಕೆ. ಮತ್ತು ಸ್ವಲ್ಪ ಶುಂಠಿ ಪೇಸ್ಟ್ ಹಾಕಿದ್ದೀರಿ. ಓಕೆ. ಸ್ವಲ್ಪ ನೀರು ಬೇಕಾ ಅಂತ. ಸ್ವಲ್ಪ ಸಾಕಾ? ಹಾಂ, ಸಾಕು. ಆ್ಯಕ್ಚುಲಿ ಮನೆಯಲ್ಲಿ ತೆಂಗಿನ ತುರಿ ಏನಾದರೂ ಖಾಲಿ ಆದರೆ ಫಿಶ್ ಇದ್ರೆ ಈ ರೀತಿ ಮಾಡ್ಕೊಳ್ಬೋದು. ಚಪಾತಿಗೆಲ್ಲ ಒಳ್ಳೆದಾಗುತ್ತೆ. ಸೊ ಇದು ಮಸಾಲೆ ಎಲ್ಲ ಫ್ರೈ, ನೀರು ದೋಸೆ, ಚಪಾತಿ, ರೊಟ್ಟಿಗೆಲ್ಲ ಚೆನ್ನಾಗಾಗುತ್ತೆ. ಓಕೆ. ನಮಗಂತೂ ಮೀನು ಸಾರು ಡೈಲಿ ತಿಂದರೆ ಕೂಡ ಬೋರ್ ಆಗಲ್ಲ, ತಿಂತಾನೆ ಇರ್ಬೇಕಂತ ಅನಿಸುತ್ತೆ. ಇವತ್ತು ಮಾಡಿ ನಾಳೆ ವೆಜ್ ಅಂದರೆ ಕೂಡ ಅಯ್ಯೋ ವೆಜ್ಜಾ ಅಂತ ನಾವು ಕೇಳ್ತೇವೆ. ಸೊ ಮೀನು ಎಷ್ಟು ತಿಂದರೆ ಕೂಡ ಸಾಕಾಗಲ್ಲ. ಮೀನಿನಲ್ಲಿ ವೆರೈಟಿ, ಫ್ರೈ, ಮಸಾಲ ಎಲ್ಲ ಸಾರು ಬೇರೆ ಬೇರೆ ಮಾಡಬೇಕು, ಆಗ ಟೇಸ್ಟ್ ಆಗುತ್ತೆ ತುಂಬ. ಇವತ್ತು ಬಂಗುಡಿಯಲ್ಲೇ 2 ಸ್ಪೆಷಲ್ ಮಾಡಿ ಕೊಟ್ಟು ನೀವು, ಮಸಾಲ ಫ್ರೈ, ಇನ್ನೊಂದು ಮಸಾಲ ಸಾರು, ಹುಳಿ ರಸ. ಓಕೆ. ಸೊ ನಾವು ಗ್ರೈಂಡ್ ಮಾಡುವಾಗ ಹಾಕ್ಕೊಂಡಿಲ್ಲ, ಸೊ ಹುಳಿ ರಸ ಈಗ ಹಾಕ್ತೀವಿ. ಹೌದು, ಹುಳಿ ಪೇಸ್ಟ್ ಮಾಡಿ ಇಟ್ಕೊಂಡೆ, ಮತ್ತು ಲಾಸ್ಟಿಗೆ ಹಾಕಿದ್ರೆ. ಈಗ ಮೀನು ಹಾಕುವ. ಓಕೆ. ಧನಿಯಾ ಹಾಕು. ಓಕೆ. ಇದನ್ನು ನೆಕ್ಸ್ಟ್ ಡೇ ಕೂಡ ಇಟ್ಟು ತಿಂದರೆ ಟೇಸ್ಟ್ ಒಳ್ಳೆದಿರುತ್ತೆ. 2-3 ದಿವಸ ಇಟ್ಟು ತಿಂದು ಅದರ ಗ್ರೇವಿ ಏನು ಹಾಳಾಗೋದಿಲ್ಲ, ಟೇಸ್ಟ್ ಬರುತ್ತೆ ಮೇಲ್ಗಡೆ. ಸಿಮ್ಮಲ್ಲಿ ಇಡ್ಬೇಕಾ? ಓಕೆ. ಇದನ್ನ ಮ್ಯಾಮ್ ನೀರು ದೋಸೆ ಜೊತೆ ತಿಂದರೆ ಚೆನ್ನಾಗಿರುತ್ತೆ, ಯಾಕಂದರೆ ಇದು ಸ್ವಲ್ಪ ತಿಕ್ಕ ಗ್ರೇವಿ ಅಲ್ಲ. ನೀರು ದೋಸೆ ಆಗಿರ್ಬೋದು, ಚಪಾತಿ ಜೊತೆ ಎಲ್ಲ ತಿಂದರೆ ಒಳ್ಳೆದಾಗುತ್ತೆ. ಹೌದು. ಈಗ ನಾವು ನೋಡುವ ರೆಡಿ ಆಗಿದೆ ಅಂತ. ಓಕೆ. ಗ್ರೇವಿ ಗಟ್ಟಿಯಾಗಿದೆ, ಬೆಂದಿರ್ಬೋದು. ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ. ಗ್ಯಾಸ್ ಆಫ್ ಮಾಡಿ. ಸರ್ವ್ ಮಾಡ್ಕೊಳ್ಳಿ ಮೇಡಮ್. ಮೀನು ಸಣ್ಣ ಸಣ್ಣ ಪೀಸ್ ಮಾಡಬೇಕು, ಆಗ ಅದು ಬೇಗ ಮಸಾಲೆಯನ್ನು ಎಳಿತದೆ. ಓಕೆ. ದೊಡ್ಡ ದೊಡ್ಡ ಪೀಸ್ ಆದರೆ ಅದು ಮಸಾಲ ಬೇಗ ಎಳ್ಕೊಳ್ಳಲ್ಲ. ಹೌದು. ಇದಂತೂ ನೋಡುವಾಗ ಹೋಟೆಲ್ ಸ್ಟೈಲ್ ಆಗಿ ಕಾಣ್ತಾ ಉಂಟು. ನೀರು ದೋಸೆ, ಚಪಾತಿ, ರೊಟ್ಟಿಗೆಲ್ಲ ಆಗ್ತದೆ. ಅನ್ನದ ಜೊತೆ ಕೂಡ ಸೂಪರ್ ಆಗುತ್ತೆ. ಬಿಸಿ ಬಿಸಿ ಮೀನಿನ ಮಸಾಲೆ ಸಾರು ರೆಡಿಯಾಗಿದೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಅದೊಂದು ಪರಿಮಳ ತುಂಬಾ ಚೆಂದ ಬರ್ತುಂಟು. ಮಸಾಲೆ ಎಲ್ಲ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು, ಸೊ ಅದರಿಂದ ಒಳ್ಳೆ ಘಮ ಬರ್ತಾ ಇದೆ, ಪರಿಮಳ ಬರ್ತದೆ. ಸೊ ನೋಡಿದ್ರಲ್ಲ ವೀಕ್ಷಕರೇ, ನೀರು ದೋಸೆ ಚಪಾತಿ ಜೊತೆ ಸವಿಯಲು ಬಂಗುಡೆ ಮಸಾಲ ಸಾರು ರೆಡಿಯಾಗಿದೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನೋಡ್ಕೊಂಡು ಬನ್ನಿ.
ಬಂಗುಡೆ ಮಸಾಲೆ ಸಾರು ತಯಾರಿಸುವ ವಿಧಾನ. ಮೊದಲಿಗೆ 1 ಚಮಚ ಎಣ್ಣೆ ಹಾಕಿ 8 ರಿಂದ 10 ಒಣಮೆಣಸು, 2 ಚಮಚ ಧನಿಯಾ, ಬೆಳ್ಳುಳ್ಳಿ, 1 ಚಮಚ ಜೀರಿಗೆ, ಚಿಟಕಿ ಮೆಂತೆ ಹಾಕಿ ಹುರಿಯಿರಿ. ನಂತರ 2 ಟೊಮ್ಯಾಟೊ, 1 ದೊಡ್ಡ ಈರುಳ್ಳಿಯನ್ನು ಹುರಿದು ಎಲ್ಲವನ್ನು ಒಟ್ಟಿಗೆ ಸೇರಿಸಿ ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ಆ ನಂತರ ರುಬ್ಬಿದ ಮಸಾಲೆಗೆ ಹೆಚ್ಚಿದ ಹಸಿಮೆಣಸು, ರುಚಿಗೆ ತಕ್ಕಷ್ಟು ಉಪ್ಪು, ಅರಶಿನ ಪುಡಿ, 1 ಚಮಚದಷ್ಟು ಶುಂಠಿ ಪೇಸ್ಟ್, ಸ್ವಲ್ಪ ನೀರು ಹಾಕಿ ಕುದಿಸಿ. ಕುದಿ ಬಂದ ನಂತರ ಹುಣಸೆ ರಸ, ಶುಚೀಕರಿಸಿದ ಬಂಗುಡೆ ಮೀನು ಹಾಕಿ ಕುದಿಸಿ ಬೇಯಿಸಿ. ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದುರಿಸಿ 1-2 ನಿಮಿಷ ಬೇಯಿಸಿ. ಈಗ ಬಾಯಲ್ಲಿ ನೀರು ಉರಿಸುವ ಬಂಗುಡೆ ಮಸಾಲಾ ಸಾರು ತಯಾರು. ಸ್ಪೆಷಲ್ ಆಗಿರೋ ಬಂಗುಡೆ ಮಸಾಲಾ ಫ್ರೈ ಮತ್ತೆ ಬಂಗುಡೆ ಮಸಾಲಾ ಸಾರು ಸಾರು ಟೇಸ್ಟ್ ಮಾಡ್ಕೊಳ್ಳೋಣ. ಮೊದಲಿಗೆ ಯಾವ್ದು ಮಾಡುವ? ಮಸಾಲೆ ಫ್ರೈ ಮಾಡಿ. ಮಸಾಲಾ ಫ್ರೈ. ಓಕೆ, ನೀವು ಕೂಡ ಟೇಸ್ಟ್ ಮಾಡ್ಕೊಳ್ಳಿ. ಅದು ಕೂಡ ದೊಡ್ಡ ಮೀನು ತಂದಿದ್ದೀರಿ ನೀವು. ಮಸಾಲ ನೋಡುವಾಗಲೇ ಬಾಯಲ್ಲಿ ನೀರು ಬರ್ತದೆ. ಮಸಾಲೆ ಎಲ್ಲ ಎಳ್ದು ತುಂಬ ಟೇಸ್ಟ್ ಆಗಿದೆ. ಸೊ ಫ್ರೈ ಬದಲು ಈ ರೀತಿ ಕೂಡ ಮಾಡ್ಕೊಳ್ಬೋದು, ಮಸಾಲಾ ಫ್ರೈ. ಸೊ ಗಂಜಿ ಜೊತೆ ಅಂತೂ ಸೂಪರ್ ಆಗಿರುತ್ತೆ, ಗಂಜಿಗೆ ಚಂದ. ಸೊ ನೆಕ್ಸ್ಟ್ ಬಂಗುಡೆ ಮಸಾಲ ಸಾರು ಟೇಸ್ಟ್ ಮಾಡ್ಕೊಳ್ಳಿ ಮೇಡಮ್. ಸಾರು ಕೂಡ ತುಂಬ ತಿಕ್ಕಾಗಿದೆ. ಇದು ನೀರು ದೋಸೆ ಜೊತೆ ತಿನ್ಕೊಳ್ಬೋದು. ಹೌದು, ಚಪಾತಿ, ನೀರು ದೋಸೆ ಒಳ್ಳೆದು ಬರುತ್ತೆ. ಆ್ಯಕ್ಚುಲಿ ಬಂಗುಡೆ ಮೀನಿದು ಮಸಾಲ ಸಾರು ಸೂಪರ್ ಆಗಿತ್ತು. ಗಂಜಿ ಜೊತೆ, ಚಪಾತಿ ಜೊತೆ, ನೀರು ದೋಸೆ ಜೊತೆ, ಪುಂಡಿ ಅದರ ಜೊತೆ ಕೂಡ ಪುಂಡಿಗಸಿ ಸೂಪರ್ ಆಗುತ್ತೆ. ಸೊ ಎರಡು ಕೂಡ ನನಗೆ ಮಸಾಲ ಫ್ರೈ ಅಂತೂ ತುಂಬಾ ಇಷ್ಟ ಆಯಿತು. ತುಂಬಾ ಟೇಸ್ಟ್ ಬಂದಿದೆ, ಯಾಕಂದರೆ ಅದು ಎಳೆದುಕೊಂಡಿದೆ ಮಸಾಲೆ ಎಲ್ಲ ಚೆನ್ನಾಗಿ. ಸೊ ನಿಮ್ಗೆ ಹೇಗೆ ಅನಿಸ್ತು ಬ್ಯಾಮ್ ನಮ್ಮ ಜೊತೆ ನಮ್ಮ ಕಿಚನಲ್ಲಿ ಇವತ್ತು? ನನಗೆ ಸಹ ತುಂಬ ಖುಷಿ ಆಯಿತು. ಓಕೆ, ಸೊ ನಿಮಗೆ 2 ಸೂಪರ್ ಆದ ರೆಸಿಪಿ ಹೇಳಿಕೊಟ್ಟ ನಿಮಗೆ ಸಂತೋಷ್ ರೈಸ್ ಮಿಲ್ಸ್ ಇವರ ವತಿಯಿಂದ ಈ ಕಾಣಿಕೆ. ಥ್ಯಾಂಕ್ ಯು. ನಾನಾ ಮಸಾಲ ಇವರ ಕಡೆಯಿಂದ ಈ ಕಾಣಿಕೆ. ಥ್ಯಾಂಕ್ ಯು. ಸೊ ಟೈಮ್ ಇಲ್ಲದಾಗ ಮಸಾಲಾಸ್ ಎಲ್ಲ ನಾವು ಹುರಿದು ರುಬ್ಬಿಕೊಂಡೆಲ್ಲ ಮಾಡೋ ಬದಲು ಈ ಸಲ ಈ ಪೌಡರಲ್ಲಿ ಯೂಸ್ ಮಾಡಿ ಇದರಲ್ಲಿ ಕೂಡ ಮಾಡ್ಕೊಳ್ಬೋದು. ಟ್ರೈ ಮಾಡಿ, ನೀವು ಕೂಡ ಬೇಗ ಕೂಡ ಆಗುತ್ತೆ. ಶಶಿ ಸೋಪ್ ಇವರ ಕಡೆಯಿಂದ ಈ ಕಾಣಿಕೆ. ಥ್ಯಾಂಕ್ ಯು ಮೇಡಮ್. ಓಕೆ, ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಸೊ ವೀಕ್ಷಕರೇ, ನಾನ್ ವೆಜ್ ಪ್ರಿಯರಿಗಂತೂ ಫಿಶ್ ಅಂದರೆ ತುಂಬಾ ಫೇವ್ರೆಟ್. ಇದು ಇವತ್ತಿನ 2 ರೆಸಿಪೀಸ್ ಅಂತೂ ತುಂಬಾ ಸಖತ್ತಾಗಿತ್ತು. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಇದೇ ರೀತಿ ಹೊಸ ಹೊಸ ರೆಸಿಪಿಯೊಂದಿಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ.